ಬೆಂಗಳೂರು ಕಂಬಳದಲ್ಲಿ ಕೋಣಗಳನ್ನು ಓಡಿಸೋದಕ್ಕೆ ಸಜ್ಜಾಗಿರುವಂತಹ ಮತ್ತೊಂದು ತಂಡ ಬೆಳ್ಳೂರು ಮಠ ಸದಾಶಿವ ಶೆಟ್ಟಿ ಅವರ ತಂಡ ಸಜ್ಜಾಗಿ ನಿಂತಿದೆ. ಅವರ ಕೋಣಗಳು ಕೂಡ ತಯಾರಾಗಿದೆ. ಎಲ್ಲರೂ ಕೂಡ ಬಂದು ಉತ್ಸಾಹದಿಂದ ತಯಾರಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುವಂತಹ ಕಂಬಳಕೂಟದಲ್ಲಿ ತಮ್ಮ ಒಂದು ಸಾಮರ್ಥ್ಯವನ್ನು ಒಂದು ಪ್ರದರ್ಶನ ಮಾಡುವಂಥ ನೆಲೆಯಲ್ಲಿ ಸಜ್ಜಾಗಿದ್ದಾರೆ ಅನ್ನುವಂಥದ್ದು. ಹಾಗಿದ್ದಾಗ ಯಜಮಾನರನ್ನು ಮಾತನಾಡಿಸೋಣ. ಬೆಂಗಳೂರಿನಲ್ಲಿ ಹೇಗೆ ಅನಿಸ್ತಾ ಇದೆ? ಬೆಂಗಳೂರಿಗೆ ಬಂದಿದ್ದಾರೆ, ಕೋಣಗಳು ಬಂದಿವೆ, ಆ ಜರ್ನಿ ಹೇಗಿತ್ತು? ಈಗ ಇಲ್ಲಿ ಊಟೋಪಚಾರ ವ್ಯವಸ್ಥೆಗಳು ಹೇಗಿದೆ? ಎಷ್ಟು ಖುಷಿ ಇದೆ ಎಲ್ಲವನ್ನು ಕೂಡ ಕೇಳೋಣ. ಸರ್ ನಮಸ್ತೆ. 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 ಬೆಂಗಳೂರಿಗೆ ಬೈದಾರೆ ಎಂಚ ಫೀಲ್ ಅವನುಂಟು? ಇದ ಮಟ್ಟ ಸಾಧಾರಣ ಮಟ್ಟದ ಪಂಡ ಕರಾವಳಿದ ಒಂಜಿ ಕ್ರೀಡೆಂದು ಕಂಬಳ ಇತ್ತಂಡು ಆಂಡಂದು ಜಿಲ್ಲಾ ಮಟ್ಟೋಡು ಬುರ್ದು ಇತ್ತೆ ರಾಜ್ಯ ಮಟ್ಟೋಡು ಒಂಜಿ ಆಪಿನ ಒಂಜಿ ಭಾರಿ ಸಂತೋಷದ ವಿಷಯ. ದಯಂದು ಪಂಡ ನಮ್ಮ ಕರಾವಳಿ ಭಾಗನ ಬುಡ್ದು ಬೆಂಗಳೂರದಂಚಿನ ಒಂಜಿ ಮಹಾನಗರಿಡು ಒಂಜಿ ಕಂಬಳ ಆಪಿನ ಪಂಡವು ಮಲ್ಲ ಸಾಹಸಲ ಅವು ಭಾರಿ ಸಂತೋಷದ ವಿಷಯ ಇಲ್ಲ. ಒಂದು ಪ್ರಪ್ರಥಮಾದ ಈ ರೀತಿದೊಂದು ಪ್ರಯೋಗವು ಅಶೋಕ್ ರೈಕಲ್ನ ಒಂಜಿ ನೇತೃತ್ವದ ಜೈದಿರು ಭಾರಿ ಖುಷಿತ ವಿಷಯ. ಅಂಚದ ಪುನಗ ಎಂಕುಲ್ಲ ಉತ್ಸಾಹಡೆ ಭಾಗವಹಿಸೊಂದಿಲ್ಲ ಈ ಕಂಬಳಡು. ಬೆಳ್ಳೂರು ಮಠ ತಂಡ ಕಂಬಳ ಕೂಟಾಡು ಏತು ವರ್ಷ ಪಾಲು ಪಡೆ ಒಂದುಂಡು ಬೊಕ್ಕ ತಂಡ ಮಲ್ತಿನ ಸಾಧನೆ ಎಂಕುಲು ಸಾಧಾರಣ ಬೆಳ್ಳೂರು ಮಠದ ಪಂಡ ಬೆಳ್ಳೂರು ಮಠ ದಿವಂಗತ ಸಂಕಪ್ ಸೇಟ್ರು ಪಂಡ ಎನ್ನ ಅಜ್ಜೆ 1949 49 ಪ್ರಥಮ ಅದು ಕಣಪಲಾಯ್ದ ವಿಭಾಗಡು ರಡ್ಡು ಜೊತೆ ಇರಲಿ ಕಟ್ಟದು ಸಾಧಾರಣ 1964 ಮಟ್ಟ ಆರು ಕಂಬಳಾಡು ಸಾಧನೆ ಮಲ್ತಿದ್ದೇವೆ. ಅವೇ ಎನ್ನ ಪಪ್ಪ ದಿವಂಗತ ಬಾಬು ಶೆಟ್ರಿ 1965 ಪ್ರಪ್ರಥಮ ಅದು ಹಗ್ಗದ ಬಲ್ಲದ ವಿಭಾಗಡು ಹಗ್ಗ ಹಿರಿಯ ವಿಭಾಗಡು ಎರಲೆಂಗ್ ಕಟ್ಟದು 2002 ಮುಟ್ಟ ಆರು ಕೂಟೋಡು ಸಾಧನೆ ಮಲ್ದೇರಿ. ಅವೇ ಆರನ ಮಗೆಯಾನ ಬೆಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟಿ ನಮ್ಮ ಸಾಧಾರಣ 2004 ಏರು ಕಟ್ಟದು ಇದ ಮಟ್ಟ ಕೂಟೋಡು ಸಾಧನೆ ಮಲ್ತಂದಲ್ಲ. ನಮ್ಮ ಎರುಕಲ್ನ ಪರಿಚಯ ಎಂಕಲ್ನ ಒಂದು ಚಿನ್ನು ಒಂದು ಬೆಳ್ಳೂರು ಮಠ ಚಿನ್ನು ಒಂದು ಕಿಟ್ಟೆ ಎಂದು ನೀರೇ ಬದ್ರೆ ಗೊತ್ತು ಕಿಟ್ಟೆ ಎಂದು ಕಿಟ್ಟೆದ ಜೊತೆ ಮಲ್ದೇನೆ. ಇನ್ನಿತ್ತೆ ನಮ್ಮ ನಾಯರ್ದ ಮಲ್ಲ ವಿಭಾಗ ಇಡೇ ಬತ್ತಿನ ಜರ್ನಿ ಎಂಚತ್ತನ ಸರ್ ನಮ್ಮ ಹುಬಾರ್ಗೆ ಬತ್ತದ ನಿಖಲ ಮೆರವಣಿಗೆ ಬರ್ತಾರೆ ಅದು ಎಂಚ ಬರ್ತಾರೆ ಎಂಕುಲು ಬಂಡ ಮೆರವಣಿಗೆ ಬತ್ತಿಜ ಎಂಕುಲು ನೈಟ್ ಪಿದಾಡಿಯ ಗುರುವಾರ ಬೊಕ್ಕ ನಮ್ಮ ಉತ್ಸಾಹಿ ತಂಡೊಂದು ಜವಣೀರು ಅಕಲ್ನ ಉತ್ಸಾಹನೇ ಎಂಕಲೆ ಪ್ರೋತ್ಸಾಹ ಬಂದ್ಲಾಗ ಅಕ್ಕಲೇ ಎಂಗ್ಲೇ ಮೇಯ್ನ್ ಎಂಗಲ ತಂಡೋಡು ಎಂಗಲ ಜವನೀರು ಎಂಗ್ಲಿಗೆ ಮಾತಲ್ಲ ದಯಬಂಡ ಅಕುಲು ಎಂಚ ಬಂಡೇರು ಅಂಚ ನೋಪುನು ನಮ ಎಂಚ ಬಂಡ ಅಂಚ ಅಕುಲು ಉಪ್ಪುನತ್ತು ಅಕುಲು ಎಂಚ ಬಂಡೇರು ಅಂಚ ಎಂಗುಲು ಉಪ್ಪುನು ಅಂಚದ ಪುಣ್ಣ ಅಕಲ್ನ ಉತ್ಸಾಹದ ಹತ್ರ ಎಂಗ್ಲೆ ಇಡಮಟ್ಟ ಬತ್ತದ ಮೂಲು ಕಂಬಳದ ಒಂಜಿ ಸ್ಪರ್ಧೆಡು ಭಾಗವಹಿಸೋ ಒಂಜಿನ ಒಂಜಿ ಅವಕಾಶ ಅಕಲ್ನ ನೇತೃತ್ವಡು ಎಂಗ್ಲಿಗೆ ತೀಕಲೇಕ ಅಂದು ಎಂಗುಲು ಪಂಪಿನಿ. ಓಕೆ ಎಂಚೋಣ ಸರ್ ಮುಲ್ತ ಒಂಜಿ ಆತಿಥ್ಯ ಆದುಪ್ಪು ವ್ಯವಸ್ಥೆಗಳಾದುಪ್ಪು ಭಾರಿ ಖುಷಿತ ವಿಷಯ. ವಾ ಮಟ್ಟಡ್ಲ ದಾಲ ಪನ್ನೀರಜ್ಜಿ ಈ ಪೊರ್ತು ಮುಟ್ಟಗೂ ದಾಲ ಪಂಡ್ರಜ್ಜಿ ಮಾತ ಮಟ್ಟಡ್ಲ ಭಾರಿ ಪೊರ್ಲುಡೆ ಅರೇಂಜ್ ಮಲ್ದೇರಿ ಸಂತೋಷದ ವಿಷಯ. ಇದನ್ನ ಎರ್ಕೊಂಡು ಒಟ್ಟು ಬೇಲೆ ಮನ್ಪನ ಅಕಲ್ನ ಬಗ್ಗೆ ಪನ್ಪಣ ಇನ್ನು ತಂಡ ಅಂದು ಪಂಡಾರ ಈ ಉತ್ಸಾಹಿ ತಂಡ ಎಂಚ ಅಕಲ್ನ ಒಂಜಿ ಪಾಲ್ಗೊಳ್ಳುವಿಕೆ ಅತ್ತಂದ ಎಂಚ ಉಪ್ಪೇರಿಂದೆ ಪಲ ಇರುತ್ತೊಟ್ಟು ಅಕಲ್ನ ಒಂಜಿ ಒಡನಾಟದ ಬಗ್ಗೆ ಅಕುಲು ಎರು ಬಂಡ ಅಕುಲು ಬಂಡ ಎರು ಅಂಚ ದಯ ಬಂಡ ಅಕಲಿಗೆ ಬೋಡದೆ ಎಂಗುಲು ಎರು ಗಿಡಪಿನಿತ್ತೆ ಅಕಲ್ನ ಉತ್ಸಾಹಕ್ಕೆ ಬೋಡದೆ ಎಂಗುಲು ಎರು ಗಿಡಪಿಲೆಗೆ ಉಂಡು ದಯ ಬಂಡ ಅಕುಲು ಕಾಸಿಗೆ ಬರ್ಬಿನಕುಲು ಹತ್ತು ಅಕಲು ಪೂರ ಬೇಲೆಡೆ ಇತ್ತಿನ ಅಕುಲು ಅಲ್ಲ ಅಕಲ್ನ ಉತ್ಸಾಹಕ್ಕೆ ಬೋಡದೆ ಎಂಗುಲು ಎರು ಕಟ್ಲೆಗ ಅಕಲು ಭಾರಿ ಖುಷಿಟ್ಟು ಏರ್ಲೇನೊಟ್ಟಿಗೆ ಮಾತ ವಿಷಯ ಇಲ್ಲ ಎಂಕುಲು ಆ ವಿಷಯ ಇತ್ತಲ್ಲ ಅಕಲು ಎಂಕುಲು ಅಕಲಿಗೆ ಪಟ್ಟದ ಎಂಕುಲು ಕಂಬಳದ ಕೂಟೋಡು ಭಾಗವಹಿಸು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಯಜಮಾನರಾಗಿರುವಂತಹ ಬೆಳ್ಳೂರು ಮಠ ಸದಾಶಿವ ಶೆಟ್ಟಿ ಅವರು ಸದಾಶಿವ ಬಾಬು ಶೆಟ್ಟಿ ಅವರು ಹೇಳಿರುವಂಥ ಮಾತು. ಇನ್ನು ಇವರ ತಂಡ ಇದೆ, ಕೋಣಗಳ ಒಂದು ರಕ್ಷಕರು ಅಥವಾ ಪರಿಚಾರಕರು ಅಂತ ನಾವು ಹೇಳ್ಬೋದು. ಹೇಳಿದರು ಇವರು ಅಂದರೆ ಕೋಣಗಳು ಅಂದರೆ ಇವರು ಅನ್ನುವಂಥ ನಿಟ್ಟಿನಲ್ಲಿ ಇವರು ಒಂದು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹೇಗೆ ಅನಿಸ್ತಾ ಇದೆ ಬೆಂಗಳೂರಿಗೆ ಬಂದು ಕೇಳೋಣ. ನಮಸ್ತೆ ಅಣ್ಣ. ನಮಸ್ತೆ. ನಾಗೇಶ್ ಎಂಚ ಖುಷಿಯಾಪ ಏನು ಏತು ವರ್ಷ ಹಿಡ್ದಿಂಚಿಲ್ಲ ಈಗ 5 ವರ್ಷ ಅಲ್ಲ 5 ವರ್ಷ ಎಂಚ ನಮ್ಮ ಇರುಕಲ್ನ ಬಗ್ಗೆ ಹಿಡ್ಕೊಂಡು ನಾಡಕ್ಲಿ ಎಂಚ ಅನಿಕ್ಲೆಗೆ ಒಂದು ತೊಂದರೆ ಎಡ್ಡೆಡು ಎಂಚ ಬಣ್ಣ ಎಂಚ ಸಾಂಕುನು ಕ್ರಮಪುರ ಮೀಪವನ ತಿನ್ಪವನ ಓಕೆ ಎರ್ಕಲ ಬಗ್ಗೆ ದಾಲೆಜ್ಜವೆ ಕುಡು ಬೈ ಎಂದು ಬರವಾರದ ಸಾಂಗುನಿ ಏನು ಬರವಾಂಡು ಮುಖ ಸಂಪು
ಎಡ್ಡೆಡ್ ತೊಗೊಂಡು ಏನಪ್ಪದ ಪ್ರಕಾಶ್ ಬಂದೆ ಬೆಂಗಳೂರಲ್ಲಿ ಬಾರಿ ಖುಷಿ ಒಂದುಂಡು ಹೊಸತ್ತೊಂಜಿ ಕಂಬಳ ಅಂಚಂಜಿ ಜರ್ನಿಲ ಬಾರಿ ಖುಷಿ ಅಂಡಿ ಬಾರಿ ಖುಷಿ ಅಂಡಿ ಥ್ಯಾಂಕ್ ಯು ಅಣ್ಣ ನಮಸ್ತೆ ಏನ ಬದಾರಿ ನನ್ನ ಬುಧರು ವರುಣ್ ಅಂದ್ ಓಕೆ ಕಾರ್ಕಳ ತಾಲೂಕು ಬೈಲೂರು ಗ್ರಾಮ ನೀರೇ ಅನ್ಪ ಊರುಡು ನೀರೇ ಬದ್ರ ಗೊತ್ತು ಸುಂದರ್ ಶೆಟ್ಟಿ ಟೀಮ್ ಟುಲ್ಲ ಎಂಕುಲು ಇನ್ನಿ ಎಂಕುಲು ಬಳ್ಳೂರು ಮಠ ಸದಾಶಿವ ಶೆಟ್ಟಿ ರೊಟ್ಟು ಕಂಬೈನಾದ್ ಬೆಂಗಳೂರು ಪ್ರಪ್ರಥಮ ಆದ ಎಂಕು ಕಂಬೈನಾದ್ ನೇಗಿಲು ಹಿರಿಯ ವಿಭಾಗಡ್ ಸ್ಪರ್ಧೆ ಮಲ್ತೊಂದಿಲ್ಲ ಅಂಡ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಮಾತೆ ಕಂಬಳ ಭಾಗವಹಿಸಿ ಪಾರ್ಟಿಸಿಪೇಟ್ ಮಲ್ದ ಅಂಡ ಫಸ್ಟ್ ಟೈಮ್ ರಾಜಧಾನಿ ಎಸ್ಪೆಷಲಿ ಮಾತಿರೋ ಒಂದು ಹೆಮ್ಮೆ ಪೂರ ಕಂಬಳ ಪೋತ ಅಂಡ ರಾಜಧಾನಿ ಆಪ್ನ ಕಂಬಳ ಒಂಜಿ ಮಾತಿರಲ್ಲ ಒಂಜಿ ಹೆಮ್ಮೆ ಅಂಚದು ಏತೆ ಬಂಗಾಡ ಸುಕಾಡು ಒಂಜಿ ಬೆಂಗಳೂರದ ಕಂಬಳಾಡು ಎಂಕು ಮಾತಿರಲ್ಲ ಪಾರ್ಟಿಸಿಪೇಟ್ ಮಲ್ಪೋಡು ಎಂಕುಲ ಒಂಜಿ ಈತ್ ಪೂರ್ಲಕ್ಕೆ ಮಲ್ದಿರ ಅಶೋಕ್ ರೈ ಅದಕ್ಕೆ ಫಸ್ಟ್ ಆಫ್ ಹ್ಯಾಟ್ಸ್ ಆಫ್ ಪನ್ನಡ ಅಂಚದು ಎಂಕಲ ಕರ್ತವ್ಯ ಅಂಚದು ಎಂಕಲೊಟ್ಟು ಮೊಗಲೊಟ್ಟು ಬೆಳ್ಳೂರು ಮಠದೊಟ್ಟು ಕಮ್ಮೈನಾದು ಗಿಡ ಒಂದಿಲ್ಲ ಒಂದು ಎಂಕಲ ಸುಂದರ ಶೆಟ್ಟರ ಕಿಟ್ಟೆ ಬಂದೇರು ಎಂಕಲ ಕಿದಕ್ಕೆ ಬತ್ತಂದ್ರೆ 2 ವರ್ಷ ಏನಾಗ್ತೇನೆ ಕಂದಿಸ ಅಂಚದು ತೊಂದರೆ ಅಜ್ಜಿ ನಾನು ತೋಡು ಎಕ್ಸ್ಪೆಕ್ಟ್ ಮಸ್ತ್ ಉಂಡು ಸರ್ ನಮ್ಮ ಕಿದಕ್ಕೆ ಬತ್ತ 2 ವರ್ಷ ಏನಾತೆ ಅವೆಡ್ ದುಂಬು ನೀರೇ ಕಾಟಿ ಬಕ್ಕಂದು ಸದ್ದಮ ಇತ್ತಂಡು ಅವು ಕೊರ್ದು ಒಂದೇನೊಂದು ನೀರು ಗೆತ್ತೊಂದ ಮಿತ್ತ ಮಸ್ತ್ ಹೋಪ್ಸ್ ಉಂಡು ತೋಡ್ ನನ್ನಲ್ಲ ಈ ಸೀಸನ್ ಒಂಜಿ ಕಂಬಳ ಆಯ್ನು ಮಾತ್ರ ನನ್ನಲ್ಲ ರಿಮೈನಿಂಗ್ 25 ಕಂಬಳ ಬಾಕಿ ಉಂಡು ಆ ಕಂಬಳ ಪಾರ್ಟಿಸಿಪೇಟ್ ಅಲ್ತು ಬಹುಮಾನ ಮಲ್ಪೋಡಂದಂಜಿ ಚಲೋ ಉಂಡು ಎಂಕಲಿಗೆ ಮಲ್ತೊಂದಿಲ್ಲ ಅನ್ಕಂದು ಮಲ್ತೊಂದಿಲ್ಲ ಎಂಕಲ್ ಅಂಚ ಅದು ಓಕೆ ಮಸ್ತ್ ಥ್ಯಾಂಕ್ ಯು ವೆಲ್ಕಮ್ ಇದು ಅವರ ತಂಡ ಹೇಳಿರುವಂತಹ ಮಾತು. ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ, ಉತ್ಸಾಹದಲ್ಲಿದ್ದಾರೆ. ಇಲ್ಲಿನ ಒಂದು ವ್ಯವಸ್ಥೆಗಳು, ಒಂದು ಆತಿಥ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವರ ತಂಡಕ್ಕೂ ಕೂಡ ನಮ್ಮ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಇದ್ದೇವೆ. ಇನ್ನೊಂದಷ್ಟು ಸಾಧನೆಗಳು ತಂಡದ ಮೂಲಕ ಆಗಲಿ ಅನ್ನುವಂಥದ್ದು. ಸಮದ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಂಗಳೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.